ಬೇಸಿಗೆ ಶಿಬಿರದಲ್ಲಿ 2.5 ವರ್ಷದ ಮಗುವನ್ನು ನೃತ್ಯ ಶಿಕ್ಷಕನೊಬ್ಬನು ಅತ್ಯಾಚಾರ ಎಸಗಿದ ಘಟನೆಯು ಮಹಾರಾಷ್ಟ್ರದ ಉಲ್ಲಾಸನಗರದಲ್ಲಿ ನಡೆದಿದ್ದು, ಕಾಮುಕನನ್ನು ಪೊಲೀಸರು ಬಂಧಿಸಿದ್ದಾರೆ. ಮಹಾರಾಷ್ಟ್ರದ ಪುಣೆಯ ಬಳಿ ಉಲ್ಲಾಸ್ನಗರದಲ್ಲಿ ಈ ಅಮಾನವೀಯ ಘಟನೆಯು ನಡೆದಿದೆ. ಬೇಸಿಗೆ ಶಿಬಿರದಿಂದ ಮನೆಗೆ ಬಂದ ಬಾಲಕಿ ಅಸ್ವಸ್ಥಗೊಂಡಿದ್ದಾಳೆ. ಗಾಬರಿಗೊಂಡ ಪೋಷಕರು ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ. ವೈದ್ಯರ ತಪಾಸಣೆಯಲ್ಲಿ ಮಗುವಿನ ಮೇಲೆ ಅತ್ಯಾಚಾರ ನಡೆದಿರುವುದು ತಿಳಿದು ಬಂದಿದೆ. ಮಗುವಿನಲ್ಲಿ ವಿಚಾರಿಸಲಾಗಿ ನೃತ್ಯ ಗುರುವಿನ ಕೃತ್ಯ ಬಯಲಿಗೆ ಬಂದಿದೆ. ಕೂಡಲೇ ಹೆತ್ತವರು ಪೊಲೀಸರಿಗೆ ದೂರು ನೀಡಿದ್ದಾರೆ. ಉಲ್ಲಾಸ್ನಗರದ ಡಿಸಿಪಿ ಸಚಿನ್ ಗೋರ್ ಮತ್ತು ವಿಠಲನಗರ ಪೊಲೀಸ್ ಠಾಣೆಯ ಮುಖ್ಯಸ್ಥ ಅನಿಲ್ ಪಡ್ವಾಲ್ ಮಾರ್ಗದರ್ಶನದಲ್ಲಿ ನರ್ತನ ಗುರುವನ್ನು ಮನೆಯಿಂದ ಬಂಧಿಸಿ ತರಲಾಗಿದೆ. ಆರೋಪಿಯನ್ನು ಉಲ್ಲಾಸನಗರದ ನ್ಯಾಯಾಲಯದಲ್ಲಿ ನಿಲ್ಲಿಸಲಾಗಿ 3 ದಿನಗಳ ಪೊಲೀಸ್ ಕಸ್ಟಡಿಗೆ ಕೋರ್ಟ್ ಆದೇಶ ನೀಡಿತು.